ಮತ್ತೆ ಮಾಡಿಗೆ ಬಂದ್ರೆ ಲೊಕೇಶನ್ ಹುಡುಕ್ಬೇಕು ಅಂತೆಲ್ಲ, ಎಲ್ಲೆಲ್ಲೂ ಲೊಕೇಶನ್. ಯಾಕಂದ್ರೆ ತುಂಬಾ ಟೈಮ್ ನಂತರ ನಾನು ಇಲ್ಲಿ ಬಂದಿರುವಂತದ್ದು. ಸೊ ಫುಲ್ ಖುಷಿ ಆಗ್ತಾ ಉಂಟು. ಸೊ ಕಾಂಟ್ಯಾಕ್ಟ್ ಕಮ್ಮಿ ಇದ್ರು ಕೂಡ ಪ್ರೀತಿ ವಾತ್ಸಲ್ಯ ಹಾಗೇನೆ ಉಂಟು. ಇವ್ರ ಅಮ್ಮನ ಜೊತೆ ಮಾತಾಡ್ಬೇಕು, ಫುಲ್ ಫನ್ ಅಂದ್ರೆ ಫುಲ್ ಫನ್, ಖುಷಿ ಆಗ್ತದೆ. ಆತ್ಮೀಯನಿಗೆ ಸ್ಪೆಷಲ್ ಕೇಟಿ ಮಾಡಿ ಕೊಟ್ಟಿದ್ದಾರೆ ಅಮ್ಮ ಲೀಲನಿಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ನಾನು ಮೊನ್ನೆ ಹೇಳಿದ್ದೆ ಅಲ್ವಾ, ನಾನು ಬದುಕತಿರಳು ಸಂಚಿಕೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅಂತ. ಸೊ ಇವತ್ತು ಅದರ ಶೂಟ್ ಮಾಡ್ತಿದ್ದೇನೆ. ಸೊ ಅದರದ್ದು ಕೆಲವೊಂದಿಷ್ಟು ವೀಡಿಯೋಸ್ ಆ್ಯಂಡ್ ಡೈಲಿ ಲೈಫ್ ಹೇಗಿರುತ್ತೆ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇವತ್ತು ಯಾರಿದ್ದಾರೆ ನೋಡಿ. ಎಸ್, ಇವತ್ತಿನ ಗೆಸ್ಟ್ ಆತ್ಮೀಯ ಗಾನ ನಾಯಕತ ಕುಳ್ಳಿ. ಸೊ ಈಗ ಹೋಗ್ತಾ ಇದ್ದೇವೆ, ಲೊಕೇಶನ್ ಹುಡುಕಿಕೊಂಡು ಹೋಗ್ತಾ ಇದ್ದೇವೆ. ಕ್ಯಾಮರಾಮ್ಯಾನ್ ನೋಡಿ ಹಿಂದೆ ಇದ್ದಾರೆ ನಮ್ಮ ಜೊತೆ. ಹೌದು, ಎಸ್ ನೋಡು ಅಲ್ಲಿ ಯಾವ ಲೊಕೇಶನ್ ಸಿಗ್ತದೆ ಮತ್ತೆ ಹೇಗಿರ್ತದೆ ತೋರಿಸ್ತೇನೆ. ಮತ್ತೆ ಮಾಡಿಗೆ ಬಂದ್ರೆ ಲೊಕೇಶನ್ ಹುಡುಕ್ಬೇಕು ಅಂತೆಲ್ಲ, ಎಲ್ಲೆಲ್ಲೂ ಲೊಕೇಶನ್. ಅದಷ್ಟು ಗ್ರೀನರಿ ಉಂಟು ಇಲ್ಲಿ, ಆದ್ರೆ ಬಿಸಿಲು ಬರಬಾರ್ದು, ಅದಕ್ಕೆ ಅದೇ ಬಿಸಿಲು ಇಲ್ಲದ ಪ್ಲೇಸ್ಗೆ ಹೋಗ್ತಿದ್ದೇವೆ ಈಗ. ಪಟ್ಟದ ನಡುಟ ರೈಲು ಪಟ್ಟೆಯಲ್ಲಿ ಪಯಣ. ಸ್ಟಾರ್ಟ್ ಆಗಿದೆ. ಕ್ಯಾಮರಾಮ್ಯಾನ್ ಇದ್ದಾರೆ. ಹಾಗೇನೆ ರೈಲ್ ನೋಡ್ಬೇಕಾ ನಿಮಗೆ? ರೈಲ್ ಹೋಗ್ತಾ ಉಂಟು. ಇಲ್ಲಿ ರೈಲು ಬರುವಾಗೆಲ್ಲ ಇಲ್ಲ, ವಿಡಿಯೋ ಎಲ್ಲ ಆಫ್ ಆಗ್ತದೆ. ಹೌದು, ಜನವೇ ಇಲ್ಲ ಅಲ್ಲ. ಎಸ್, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇವೆ. ಬಾಯ್. ಎಸ್, ಆಯ್ತು, ಶೂಟ್ ಎಲ್ಲ ಆಗಿ ಹೋಗ್ತಾ ಇದ್ದೇವೆ. ಆದಷ್ಟು ಬೇಗ ಇದು ನೋಡಿ, ಆಚೆ ಈಚೆ ಎಲ್ಲ ಮಾಲಿಕೊಂಡು ಬರುದು. ಎಸ್, ಆದಷ್ಟು ಬೇಗ ಅಪ್ಲೋಡ್ ಆಗ್ತದೆ. ಅಪ್ಲೋಡ್ ಆಗುವಾಗ ನಾನು ನಿಮ್ಗೆ ಹಾಕ್ತೇನೆ, ಗೊತ್ತಾಗ್ತದಲ್ವಾ ಹಾಕುವಾಗ. ಹೌದು, ಹೇಳ್ಬೇಕು ಅಂದ್ರೆ ಇಲ್ಲಿಯ ಗ್ರೀನರಿ ಪ್ಲೇಸ್ ಮತ್ತೆ ಇವರೊಟ್ಟಿಗೆ ಮಾತಾಡುದು, ಇವರೊಟ್ಟಿಗೆ ಅಂತ. ಯಾಕಂದ್ರೆ ತುಂಬಾ ಟೈಮ್ ನಂತರ ನಾನು ಇಲ್ಲಿ ಬಂದಿರುವಂತದ್ದು. ಸೊ ಫುಲ್ ಖುಷಿ ಆಗ್ತಾ ಉಂಟು. ಸೊ ಕಾಂಟ್ಯಾಕ್ಟ್ ಕಮ್ಮಿ ಇದ್ರು ಕೂಡ ಪ್ರೀತಿ ವಾತ್ಸಲ್ಯ ಹಾಗೇನೆ ಉಂಟು. ಸತ್ಯ, ಇದೊಂದು ಮಾತಲ್ಲ, ಮನಸ್ಸಿಂದ ಬರುವ ಮಾತು. ಸೊ ಖುಷಿ ಆಗ್ತದೆ ನನಗೆ. ಸೊ ಇನ್ನು ಅವರ ಅನಿಸಿಕೆನ ಅವರು ಹೇಳ್ತಾರೆ. ಲಾಸ್ಟ್ ಟೈಮ್ ಬರುವಾಗ ಸ್ವಲ್ಪ ದಪ್ಪ ಇದ್ರು, ಈ ಸಲ ಬರುವ ಸ್ವಲ್ಪ ಸಪುರಾಗಿದ್ದಾರೆ. ಹೌದು, ಬಂದಾಗ ಅಮ್ಮ ಅದನ್ನೇ ಹೇಳಿದ್ರು. ಮತ್ತೆ ಬಂದ ಕೂಡಲೇ ನಂಗೆ ಸ್ಪ್ರೈಟ್ ಜ್ಯೂಸ್ ಕೊಟ್ರು. ಆಮೇಲೆ ಅದೆಂತ ತೆಂಗಿನಕಾಯಿಲೆಂದು ಬರ್ತದೆ, ಅದು ಕೂಡ ಕೊಟ್ರು. ಅದು ಮುಂಗೆ ಅದ್ರ ಅಕ್ಕ ತಿನ್ಲಿಲ್ಲ, ಅದಕ್ಕೆ ನಾನೇ ಜಾಸ್ತಿ ತಿಂದೆ. ಅದು ನಂಗೆ ಫುಲ್ ಖುಷಿ ಆಯ್ತು ಅದನ್ನು ತಿಂದು. ನಂಗೆ ಜಾಸ್ತಿ ಸಹ ಕೊಟ್ರು ಇವತ್ತು, ಅವರ ಮಗಳಿಗಿಂತ ನನಗೆ ಜಾಸ್ತಿ. ಒಂದು ಚೇಂಜಸ್ ಎಂತ ಗೊತ್ತುಂಟಾ, ಲಾಸ್ಟ್ ಟೈಮ್ ನಾನು ಸ್ವಲ್ಪ ತೆಳ್ಳಗಿದ್ದೆ, ಇವರು ಸ್ವಲ್ಪ ದಪ್ಪಾಗಿದ್ರು. ಈ ಸಲ ನಾನು ದಪ್ಪ ಆಗಿದ್ದೇನೆ, ಇವರು ಇದು ಈ ಸಲದು ಡಿಫ್ರೆನ್ಸ್ ನಮಗೆ. ಮತ್ತೆ ಹೇಗಾಗ್ತುಂಟೆಲ್ಲ ಲೈಫ್ ಹೋಗ್ತಾ ಉಂಟು. ಎಲ್ಲಿ ಕರ್ಕೊಂಡು ಹೋಗ್ತದೆ ಗೊತ್ತಿಲ್ಲ. ಸದ್ಯಕ್ಕೆ ಬಿಸಿಲಲ್ಲಿ ಈಗ ಕರಂಚಿದ್ದೇವೆ. ನಮ್ಗೆ ಲೊಕೇಶನ್ ನನಗೆ ಅದೇ ಈಗ ಹೋಗುದು ಮುಂದೆ. ನೋಡಿ ಎಷ್ಟು ಬಿಸಿಲು ಉಂಟು ಅಂತ. ಮಧ್ಯಾಹ್ನ ಆಗ್ತಾ ಬಂತಲ್ಲ, ಹಾಗೆ. ಹೇಗುಂಟು ನಮ್ಮ ಊರು? ನಿಮ್ಮ ಊರು ಹೇಳ್ಬೇಕಾ, ಸೂಪರ್ ಎಲ್ಲ ಗ್ರೀನರಿ ಆಗಿ ತುಂಬಿಕೊಂಡಿರ್ತದೆ. ಚಂದ ಆಯ್ತು, ಅದು ನೋಡ್ಲಿಕ್ಕೆ ಚಂದ. ಬೇರೆ ನಿಮ್ಮ ಮನೆಯಲ್ಲಿ ಇರುದು, ಮತ್ತೆ ನಿಮ್ಮ ಇವರ ಅಮ್ಮನ ಜೊತೆ ಮಾತಾಡ್ಬೇಕು, ಫುಲ್ ಫನ್ ಅಂದ್ರೆ ಫುಲ್ ಫನ್, ಖುಷಿ ಆಗ್ತದೆ. ಅಮ್ಮ ಇವರಿಗೆ ಹೆಸರಿಟ್ಟಿದ್ದಾರೆ, ಎಂತ ಗೊತ್ತುಂಟಾ? ಹೇಳ್ಬೇಕಾ? ಹೇಳಿ. ಲೀಲಾ ಅಂತೆ. ಅದು ಒಂದು ಟೈಮಲ್ಲಿ ಶೂಟಿಂಗ್ ಆಗಿತ್ತು, ಅದಕ್ಕೆ ಈಗಲೂ ಅವ್ರು ಹೇಳುದು ನಾನು ಆತ್ಮೀಯ ಬರ್ತಿದ್ದಾರೆ ಅಂತ ಹೇಳಿದೆ. ಅದಕ್ಕೆ ಎಂತ ಹೇಳಿದ್ ಗೊತ್ತುಂಟಾ? ಲೀಲಾ ಬರುದ ಅಂತ. ಮೀನ್ ಇಟ್ಕೊಂಡದಿತ್ತಲ್ಲ. ಹೌದು, ಮೀನ್ ಈಗ ಇಟ್ಟುಕೊಂಡು ಅದು ಇಟ್ಕೊಳ್ಳಿಕ್ಕೆ ಸ್ಮೆಲ್ ತುಂಬಾ. ಅದೇ ನಮ್ದು ಫಸ್ಟ್ ವ್ಲಾಗ್, ಅದೇ ನಮ್ಮ ಫಸ್ಟ್ ವ್ಲಾಗ್, ನೆನ್ಪುಂಟಾ? ಹೌದು, ಮೀನುಗಳೆಲ್ಲ ಇಟ್ಕೊಂಡು. ಆ ನಂತರ ನಾವೆಲ್ಲಿ ಮೀಟ್ ಆದ್ ಇಲ್ಲಿ ಅಲ್ಲ, ಗಡಾಯಿಕಲ್. ಫಸ್ಟ್ ಗಡಾಯಿ ಅಲ್ಲ, ಫಸ್ಟ್ ಇಲ್ಲೇ, ನೆಕ್ಸ್ಟ್ ಗಡಾಯಿಕಲ್. ಆಮೇಲೆ ಈಗ ಇಲ್ಲಿ ವಾಪಸ್ ಮೀಟ್ ಆಗ್ತದೆ. ಇವ್ರ ಅಮ್ಮ ಸಚಿನ್ ಅಮ್ಮ ಫುಲ್ ಕ್ರೇಜ್ ಅಂದ್ರೆ ಅವರೊಟ್ಟಿಗೆ ಮಾತಾಡುವಷ್ಟುಂಟಲ್ಲ, ಖುಷಿ ಬೇರೆ ಎಲ್ಲೂ ಇಲ್ಲ ಇಲ್ಲಿ. ನಿನ್ನೆ ಹೇಳಿದೆ ಸಚಿನ್ ಅಮ್ಮನ ಹತ್ರ ಸಹ ಆತ್ಮೀಯ ಬರ್ತಿದ್ದಾರೆ ಅಂತ. ಅವರು ಸಹ ಹೇಳುದು ಲೀಲಾ. ನೋಡಿ ಎಷ್ಟು ಗ್ರೀನರಿ ಉಂಟು. ಈ ತರ ಎಲ್ಲ ಪ್ಲೇಸ್ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಅವರಿಂದ ನೋಡ್ಕೊಂಡು ಹೋಗ್ತಿದ್ದಾರೆ. ಹಾಗೆಲ್ಲ ಕತೆ. ಮತ್ತೆ ಇನ್ಯಾವಾಗ ಬರ್ತೀರಿ?
ನಾನು ಬರುವ, ನನ್ನ ಕೆಲಸ ಎಲ್ಲ ಇರುವಾಗ ಬರ್ಲಿಕ್ಕೆ ಆಗುದಿಲ್ಲ, ಬಟ್ ಬರ್ಬೇಕು. ಇಲ್ಲಿ ಅದೇ ನಾನು ಹೇಳಿದೆ ನೋಡಿ, ಬಿಸಿ 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 ಅಲ್ಲ, ಇಲ್ಲಿ ಬಿಸಿ ಮ್ಯಾನ್. ನನ್ನ ಹತ್ರ ಆಕ್ಚುಲಿ ನಾನು ಅಲ್ಲಿ ವರ್ಕ್ ಮಾಡೋದು ಬಂದು ಹೇಳ್ತಾರೆ, ನೀವಲ್ಲಿ ಸಚಿನ್ ಅವರೊಟ್ಟಿಗೆಲ್ಲ ವಿಡಿಯೋ ಮಾಡ್ತಿರಲ್ಲ, ಕವಿತಕ್ಕನೊಟ್ಟಿಗೆ ಅಲ್ಲಿ ಬರ್ತಿರಲ್ಲ ಮಾನಿಗೆ ಅಂತ. ಖುಷಿ ಆಗ್ತದೆ, ಬಂದು ಹೇಳ್ತಾರಲ್ಲ. ಹೌದಾ? ಹೇಳ್ತಾರ ನನ್ನೊಟ್ಟಿಗೆ ನೀವು ಅಲ್ಲಿ ಮಾನಿಗೆ ಬರ್ತಿರಲ್ಲ ಅಂತ. ಕೆಲವರು ಹೇಳೋರಿದ್ದಾರೆ, ನಾವು ಸಚಿನ್ ನನ್ನ ಫ್ರೆಂಡ್ಸ್ ಅಂತ ಹೇಳ್ಕೊಂಡು. ಖುಷಿ ಆಗ್ತದೆ ಆಗ. ಹಾಗೆಲ್ಲ ಕತೆ. ಈಗ ಸಚಿನ್ ಕೂಡ ಪುತ್ತೂರಲ್ಲ? ಹೌದು, ಸಚಿನ್ ಪುತ್ತೂರ. ನಿಮ್ಗೆ ಗೊತ್ತೇ ಇಲ್ವಾ? ಪುತ್ತೂರಿಗೆ ಬಂದ 5 ತಿಂಗಳಾಯ್ತಂತ, ಇನ್ನೂ ಸಹ ಗೊತ್ತಿಲ್ಲ ನೋಡಿ. ಸಚಿನ್ ಕೂಡ 5-6 ತಿಂಗಳಾಯ್ತಂತ. 5-6 ತಿಂಗಳ ಅಲ್ಲೇ ಅಂತ ಬಳುವಾರಲ್ಲಿ. ಆತ್ಮೀಯನಿಗೆ ಸ್ಪೆಷಲ್ ಕೇಟಿ ಕೇಟಿ ಮಾಡಿ ಕೊಟ್ಟಿದ್ದಾರೆ ಅಮ್ಮ ಲೀಲನಿಗೆ. ಅಮ್ಮ ಎಂಚಲೆಪ್ಪುನಮ್ಮ. ಅಮ್ಮ ಹೇಗೆ ಕರೆಯುವುದು ಆತ್ಮೀಯನನ್ನು? ಲೀಲಾ ಲೀಲಾ. ಲೀಲಾ ಮೀನು. ಅದು ಯಾಕೆ ಅಂತ ನಾನು ನಿಮ್ಗೆ ವ್ಲಾಗ್ ಅಲ್ಲಿ ಹಾಕ್ತೇನೆ ಆಯ್ತಾ. ಲೀಲಂದೊಂದು ಮೀನು ಇಟ್ಕೊಂಡ ವಿಡಿಯೋ ಉಂಟು, ಹಾಕ್ತೇನೆ ಆಯ್ತಾ. ಅದನ್ನ ಹಾಗೆ ಕುಡಿದ್ರೆ ಕಹಿ, ಹಾಗೆ ಕುಡಿದ್ರೆ ಕಹಿ, ತಿರ್ಗಿಸ್ಬೇಕು. ನನ್ನ ಮಂಡೆ ನಿನ್ನ ಮಂಡೆ ತುಮರಿ ಟಕ್ಕು ಮಂಡೆ ನನ್ನ ಮಂಡೆ ನಿನ್ನ ಟಕ್ಕು ಮಂಡೆ ನನ್ನ ಮಂಡೆ ನಿನ್ನ ಟಕ್ಕು ಮಂಡೆ ನನ್ನ ಮಂಡೆ ನಿನ್ನ ಮಂಡೆ ಟಕ್ಕು ಮಂಡೆ ನನ್ನ ಮಂಡೆ ನಿನ್ನ ಮಂಡೆ ಟಕ್ಕು ಮಂಡೆ ಟಕ್ಕು ಮಂಡೆ ಟಕ್ಕು ಟಕ್ಕು ನನ್ನ ಮಂಡೆ ನಿನ್ನ ಮಂಡೆ ಟಕ್ಕು ಮಂಡೆ. ಹೊರಟ್ರು. ಚಂದ ಮಾಡಿ ಊಟ ಕೊಟ್ಟಿದ್ದಾರೆ, ಕರೆದು ಚಂದ ಮಾಡಿ ಮಾತಾಡಿದ್ದಾರೆ, ಅಂದ್ರೆ ಪಾಪು ಜೊತೆ ಚಂದ ಆಟಾಡಿದ್ದೇವೆ. ಲಾಸ್ಟರೊಟ್ಟಿಗೆ ತುಂಬಾ ಚಂದ ಆಯ್ತು ಆಟಾಡಿ. ಬಾ ಅಲ್ಲಿಯಮ್ಮ ಅಲ್ಲಿ ನನ್ನ ಮನೆ ಟಕ್ಕು ಬಂದ್ಲಿ ಲಚ್ಚು ಗಾಡಿ ಜೋರು ಬುಡ್ದು ನಮ್ಮ ಪೋಯಾ ಟಾಟ ಬಂದ್ಲೆ ಅಮ್ಮಗೆ ಟಾಟ ಬಂದ್ಲೆ ಟಾಟ ಲಚ್ಚು ಬಾಯ್ ಟಾಟಾ. ಪಾಪೊಟ್ಟಿಗೆ ಆಟಾಡೆಲ್ಲ ಫುಲ್ ಖುಷಿ ಆಯ್ತು. ಫನ್ ಗೇಮ್ಸ್ ಎಲ್ಲ ನೋಡಿ ನೋಡಿ ನೆಕ್ಸ್ಟ್ ಬರ್ತದೆ. ಸೊ ಥ್ಯಾಂಕ್ ಯು ಅಕ್ಕ, ಬಾಯ್ ಬಾಯ್. ಎಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ, ಟೇಕ್ ಕೇರ್.